ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 390ನೇ ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಮತ್ತು ಕೆರೆ ಅಂಗಳದಲ್ಲಿ ಅರಣ್ಯ ಸಸಿ ನಾಟಿ ಕಾರ್ಯಕ್ರಮ ನ್ಯಾಯದ ಗುಂಟೆ ಗ್ರಾಮ ಪಂಚಾಯತ್ ಕೊಡಿಗೆಹಳ್ಳಿ ಗ್ರಾಮದ ದೊಡ್ಡ ಕೆರೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಶಾಸಕ ವೆಂಕಟರಮಣಪ್ಪನವರು ಕೆರೆಯ ಹಸ್ತಾಂತರ ಮಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೀನಪ್ಪ ಎಂ ಕೆರೆಯ ನಾಮಫಲಕ ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ಶೀನಪ್ಪ ಎಂ 2021-22ನೇ ಸಾಲಿನಲ್ಲಿ ಕೋಡಿಗೆಹಳ್ಳಿ ದೊಡ್ಡಕಟ್ಟೆ ಕೆರೆಯಲ್ಲಿ 12 ಲಕ್ಷ ಖರ್ಚು ಮಾಡಿ ಹೂಳೆತ್ತಲಾಗಿದೆ. ತಾಲೂಕಿನಲ್ಲಿ 5 ಕೆರೆಗಳಿಗೆ 51.98 ಲಕ್ಷ ಮೊತ್ತವನ್ನು ವಿನಿಯೋಗ ಮಾಡಿ ಹೂಳು ಎತ್ತಲಾಗಿದೆ ಎಂದು ತಿಳಿಸಿದರು. ದೊಡ್ಡ ಕೆರೆಯಲ್ಲಿ 33 ದಿನಗಳು ಕಾಮಗಾರಿ ಮಾಡಿದ್ದು 22,698 ಲೋಡು ಫಲವತ್ತಾದ ಮಣ್ಣನ್ನು ಸುತ್ತಮುತ್ತಲಿನ ಜಮೀನುಗಳಿಗೆ ಹಾಕುವ ಮೂಲಕ ಜಮೀನಿನ ಫಲವತ್ತತೆಯನ್ನು ಹೆಚ್ಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ನಿರ್ದೇಶಕ ದಿನೇಶ್ ಡಿ, ವಲಯದ ಮೇಲ್ವಿಚಾರಕ ಮಹಮ್ಮದ್, ಕೃಷಿ ಮೇಲ್ವಿಚಾರಕ ಬೋರಣ್ಣ, ಸೇವಾ ಪ್ರತಿನಿಧಿ ರಾಧಮ್ಮ, ಅನುಪಮ, ಭಾಗ್ಯಲಕ್ಷ್ಮಿ, ನ್ಯಾಯದ ಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ, ಕೆರೆ ಸಂಘದ ಅಧ್ಯಕ್ಷ ಆನಂದ್ ಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ, ಇತರ ಸಂಘ ಸಂಸ್ಥೆಗಳ ಊರಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು. ಸರ್ ಈ ಕಡೆ ನೋಡಿ ಸರ್. ಕಾರ್ಯಕ್ರಮಕ್ಕೆ ನಾನು ಗುದ್ದಲು ಪೂಜೆ ಮಾಡಿದ್ದೆ. ಆವತ್ತಿಗೆ ಇವತ್ತಿಗೆ ನೋಡಿದರೆ ನನಗೆ ಬಹಳ ಆಶ್ಚರ್ಯ ಆಯ್ತು. ಕ್ಷೇಮಾಭಿವೃದ್ಧಿ ಸಂಘದವರು ಇಷ್ಟೊಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅಂತ ನನಗೆ ಬಹಳ ತುಂಬಾ ಸಂತೋಷ ಆಯ್ತು. ಇಷ್ಟೊಂದು ಮಣ್ಣನ್ನ ತೆಗೆದು ಬೇರೆ ಬೇರೆ ಹೊಲಗಳಿಗೆ ಓಡ್ಕೊಂಡಿದ್ದಾರೆ. ಇದೆಲ್ಲ ಟ್ರಾನ್ಸ್ಪೋರ್ಟೇಶನ್ ನೀವೇ ಮಾಡಿದ್ದೀರಿ, ಅವರೇ. ಇಷ್ಟೊಂದು ನೋಡಿದರೆ ಸುಮಾರು 4-5-6 ಅಡಿ ಮಣ್ಣನ್ನ ಹೊತ್ತಿದ್ದಾರೆ. ಈ ಕೆರೆಯನ್ನ ತುಂಬಿದ್ರೆ ಸುತ್ತಮುತ್ತ ಇರ್ತಕ್ಕಂಥ ಅಂತರ್ಜಲ ಕೂಡ ಬಹಳ ಇದಾಗುತ್ತೆ. ಇವತ್ತು ಬೋರ್ವೆಲ್ಗಳು ಕೂಡ ಬಹಳ ಸೀಪೇಜ್ ವಾಟರ್ ಇದಾಗುತ್ತೆ. ಅದು ಸಂತೋಷ ಸುದ್ದಿ. ಎಲ್ಲೆಲ್ಲಿ ಮಾಡಿದ್ದೀರಿ ಅಂತ ಮಾಹಿತಿ ಇಲ್ಲ. ನೀವು ಮಾಡಿರ್ತಕ್ಕಂಥ ಮಾಹಿತಿಯನ್ನ ಇದೇ ರೀತಿ 5 ಕೆರೆಗಳು ಮಾಡಿದ್ದೀವಿ ಅಂದ್ರಲ್ಲ, ನೀವು ಎಲ್ಲೆಲ್ಲಿ ಮಾಡಿದ್ದೀವಿ ಅಂತ ಹೇಳ್ಬೇಕಾಗಿತ್ತು. ಅಭಿವೃದ್ಧಿ ಸಂಘದವರು ಒಬ್ಬ ರೈತರ ಪರವಾಗಿ, ರೈತರಿಗಾಗಿ ಇಷ್ಟೊಂದು ಒಳ್ಳೆ ಕೆಲಸವನ್ನ ಮಾಡಿದ್ದೀರಿ. ನೀವು ತುಂಬಾ ಸಂತೋಷ ಆಯ್ತು ನನಗೆ. ನಾವು ಕೂಡ ಸರ್ಕಾರದ ವ್ಯವಸ್ಥೆಯಿಂದ ಕೂಡ ಈ ಮಟ್ಟಕ್ಕೆ ಒಂದೇ ಸತಿ ಉಳತ ಕೆಲಸ ಕೂಡ ನಾವು ಮಾಡಿಲ್ಲ. ಅದನ್ನು ನಾನು ಮೆಚ್ಚುಗೆ ಪಡ್ತೀನಿ ನಿಮ್ಮದ. ಯಾಕಂದ್ರೆ ನೋಡಿ, ಇಷ್ಟೊಂದು ಅವತ್ತು ಮಣ್ಣು ನಾನು ಬಂದಾಗ ಈ ಕೆರೆ ಇಷ್ಟು ಮಣ್ಣು ತೆಗೆದಿದ್ದಾರೆ ಅಂದ್ರೆ ಆಶ್ಚರ್ಯ ನನಗೆ. ಇದೊಂದು ಬರಗಾಲ ಪೀಡಿತ ಪ್ರದೇಶ ಆಗಿರೋದ್ರಿಂದ ಇಂಥ ಕೆರೆ ಉಳಿಸ್ತಕ್ಕಂಥ ಕೆಲಸಗಳನ್ನ ಮಾಡಿದರೆ, ಈ ಮಳೆಗೆ ಕೆರೆಗಳನ್ನ ತುಂಬಿದ್ರೆ ಅಂತರ್ಜಲ ಬಹಳ ಇದಾಗುತ್ತೆ. ಇವತ್ತು ಅಂತರ್ಜಲ ಅಭಿವೃದ್ಧಿ ಆದರೆ ಮಾತ್ರ ಸಾಧ್ಯ. ಬೋರ್ವೆಲ್ಗಳಿಗೆ ಎಲ್ಲ ಭಾಗಗಳಲ್ಲಿ ಕೂಡ ಕೆಲವು ಭಾಗದಲ್ಲಿ ಇವತ್ತು ನಾಗಲಮಡಿಗೆ ಡ್ಯಾಮ್ ತುಂಬಿರೋದ್ರಿಂದ ಆ ಭಾಗದಲ್ಲಿ ಕೆಲವು ಓಪನ್ ವೆಲ್ನಲ್ಲಿ ಕೂಡ ನೀರು ತುಂಬಿದ್ದಾರೆ. ಇದರಿಂದ ಇದು ಒಳ್ಳೆ ಕೆಲಸಕ್ಕೆ ಉಳಿಸ್ತಕ್ಕಂಥದ್ದು. ಇನ್ನ ನೀವು ಸ್ವಸಹಾಯ ಸಂಘಗಳು ಮಾಡಿದ್ದೀರಿ. ಸಹಾಯ ಸಂಘಗಳಿಂದ ಸಾಕಷ್ಟು ಸಾಲ ಕೊಟ್ಟಿದ್ದೀರಿ. ಸಾಲ ಮರುಪಾವತಿ 100% ಸಾಲ ಮರುಪಾವತಿ ಆಗಿರೋ ಸುದ್ದಿಯನ್ನು ಕೇಳಿದ್ರೆ ನನಗೂ ಸಂತೋಷ ಆಯ್ತು. ಯಾಕಪ್ಪ ಅಂದ್ರೆ ಈ ಮಹಿಳಾ ಸಂಘಗಳನ್ನ ಕೆರೆ 51 ಲಕ್ಷ ರೂಪಾಯಿ ವೆಚ್ಚದಲ್ಲಿ 5 ಕೆರೆಗಳನ್ನ ನಾವು ಪುನಶ್ಚೇತನ ಮಾಡಿದ್ದೇವೆ. ಇವತ್ತು ನಾವು ಕೊಡಿಗೆಹಳ್ಳಿ ದೊಡ್ಡಕಟ್ಟೆ ಕೆರೆ, ಈ ಕೆರೆಯ ಬಗ್ಗೆ ನಾವು ಪ್ರಾರಂಭದಲ್ಲಿ ಇಲ್ಲಿ ಎಲ್ಲ ಗಣ್ಯರನ್ನ ಸೇರಿಸಿ ಗೌರವಾನ್ವಿತ, ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ. ಇವತ್ತು ಹಸ್ತಾಂತರ ಕಾರ್ಯಕ್ರಮದಲ್ಲಿ ಕೂಡ ಗೌರವಾನ್ವಿತ ನಮ್ಮ ಜನಪ್ರಿಯ ಶಾಸಕರಿದ್ದಾರೆ. ಕೆರೆ ಒಂದು ಗುದ್ದಲಿ ಪೂಜೆ ಕೂಡ ಗೌರವಾನ್ವಿತ ಶಾಸಕರು ಬಂದಿದ್ರು. ಈ ಕೆರೆ ಬಹಳ
ಯಶಸ್ವಿಯಾಗಿ ಕೆರೆ ಕಾಮಗಾರಿ ಮುಗ್ದಿದೆ. ನಾವು ಇಲ್ಲಿ ಕೆರೆ ಅಭಿವೃದ್ಧಿ ಸಮಿತಿಯನ್ನು ಮಾಡಿಕೊಂಡೆವು. ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಸಂಘಟನೆ ಮಾಡಿದ್ರು ಕೂಡ ನಾವು ಜನರ ಸಹಕಾರದೊಂದಿಗೆ ಈ ಸಂಸ್ಥೆ ಕೆಲಸ ಮಾಡ್ತಿದೆ, ಜನರ ಸಹಭಾಗಿತ್ವ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ. ಕೆರೆ ಕೆಲಸ ಸುಮಾರು 33 ದಿವಸದಲ್ಲಿ ಸುಮಾರು 22,000 ಟ್ರ್ಯಾಕ್ಟರ್ ಹೂಳನ್ನ ತೆಗೆದು ಇವತ್ತು ಬಹಳ ಸುಂದರವಾದಂತ ಒಂದು ಕೆರೆಯನ್ನ ಇವತ್ತು ನಮ್ಮ ಕೆರೆ ಅಭಿವೃದ್ಧಿ ಸಮಿತಿ ಆಗಿರ್ಬೋದು, ನಿಮ್ಮೆಲ್ಲರ ಸಹಕಾರದಿಂದ ಬಹಳ ಚೆನ್ನಾಗಿ ಇವತ್ತು ಕೆರೆ ಕೆಲಸ ಆಗಿದೆ. ಇದಕ್ಕೆ ಪೂಜ್ಯರು 12 ಲಕ್ಷ ವೆಚ್ಚದಲ್ಲಿ ಈ ಕೆರೆಯನ್ನ ನಾವು ಪುನಶ್ಚೇತನಗೊಳಿಸಿದ್ದೇವೆ. ಎಲ್ಲ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜೊತೆಯಲ್ಲಿ ಇವತ್ತು ಕೆರೆ ಸಂಜೀವಿನಿ ಕಾರ್ಯಕ್ರಮದ ಮುಖಾಂತರ ಕೂಡ ನಾವು ಕೆರೆ ಅಭಿವೃದ್ಧಿಯನ್ನ ಮಾಡಿದ್ದೇವೆ ರಾಜ್ಯದಲ್ಲಿ. ಇವತ್ತು ಪೂಜ್ಯರು ಅವರ ಕನಸು ಏನಂತ ಹೇಳಿದ್ರೆ, ಇವತ್ತು ಮಹಿಳಾ ಸಬಲೀಕರಣ ಜೊತೆಗೆ ಇವತ್ತು ರೈತರ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳು ನಾವು ಈ ಭಾಗದಲ್ಲಿ ಕೂಡ ಹಾಗೇನೆ ಸುಮಾರು 3,000 ಸ್ವಸಹಾಯ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ ಪಾವಗಡ ತಾಲೂಕಲ್ಲಿ. ನಮ್ಮ ಸ್ವಸಹಾಯ ಸಂಘದ ಹೆಣ್ಮಕ್ಳು ವಾರದಲ್ಲಿ 10 ರೂಪಾಯಿ ಉಳಿತಾಯ ಮಾಡಿರುವಂತ ದುಡ್ಡು ಅವರ ಖಾತೆಯಲ್ಲಿದೆ, ಸಂಘದ ಖಾತೆಯಲ್ಲಿದೆ. ಸುಮಾರು 12 ಕೋಟಿ ರೂಪಾಯಿ ಉಳಿತಾಯನ ವಾರದಲ್ಲಿ 10 ರೂಪಾಯಿ ಮಾಡಿರುವಂತ ದುಡ್ಡು ನಮ್ಮ ಸ್ವಸಹಾಯ ಸಂಘದ ಹೆಣ್ಮಕ್ಳು ಆ ದುಡ್ಡನ್ನ ಉಳಿತಾಯ ಮಾಡಿದ್ದಾರೆ ಅನ್ನೋದಕ್ಕೆ ಬಹಳ ಸಂತೋಷ ಆಗ್ತಿದೆ. ಇವತ್ತು ಸುಮಾರು 100 ಕೋಟಿಯಷ್ಟು ಬ್ಯಾಂಕಿಂದ ನಾವು ಸಾಲವನ್ನ ಕೊಡಿಸಿದೆ. ನಾವು ಕೊಟ್ಟದ್ದಲ್ಲ, ಬ್ಯಾಂಕಿಂದ ಕೊಡಿಸಿರುವಂತದ್ದು. ಇದನ್ನ ಬ್ಯಾಂಕಿಯನ್ನ ಮರುಪಾವತಿ ಮಾಡಿಸುವಂತ ಜವಾಬ್ದಾರಿ ಸಂಸ್ಥೆದ್ದು ಅದು ಕೂಡ. ಅದರಾಗಿ ನಮಗೆ ಇವತ್ತು ಶಾಸಕರಾಗಿರ್ಬೋದು, ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಎಲ್ಲರ ಸಹಕಾರದಿಂದ ಎಲ್ಲಾ ಕಾರ್ಯಕ್ರಮ ನಾವು ಪಾವಗಡ ತಾಲೂಕಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮುಖಾಂತರ ನಡೆಸಲಿಕ್ಕೆ ಸಾಧ್ಯ ಆಯ್ತು. ನಾವಿವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಒಂದು ಮಾತಿದೆ, ಆಡುಮುಟ್ಟದ ಸೊಪ್ಪಿಲ್ಲ ಯೋಜನೆ ಹಾಕದ ಕಾರ್ಯಕ್ರಮಗಳು. ಸುಮಾರು 56 ಬಗೆಯ ಕಾರ್ಯಕ್ರಮಗಳಿದಾವೆ. ನಮ್ಮ ಸ್ವಸಹಾಯ ಸಂಘ ಸದಸ್ಯರ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣವನ್ನ ಪಡಿಬೇಕಂತ ಹೇಳಿ ನಾವು ಶಿಷ್ಯ ವೇತನವನ್ನ ಕೊಡ್ತಿದ್ದೇವೆ. ಕರ್ನಾಟಕ ರಾಜ್ಯದ 45,000 ಮಕ್ಕಳಿಗೆ ಶಿಷ್ಯ ವೇತನವನ್ನ ಕೊಡ್ತಿದ್ದೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವತಿಯಿಂದ ಸುಮಾರು 45 ಕೋಟಿ ರೂಪಾಯಿ ಹಣವನ್ನ ಪೂಜ್ಯರು ವಿನಿಯೋಗ ಮಾಡಿದ್ದಾರೆ. ಪ್ರತಿ ವರ್ಷ 10 ರಿಂದ 11 ಕೋಟಿ ರೂಪಾಯಿ ಶಿಷ್ಯ ವೇತನಕ್ಕೆ ಪೂಜ್ಯರು ಹಣವನ್ನ ವಿನಿಯೋಗ ಮಾಡ್ತಿದ್ದಾರೆ. ಇವತ್ತು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಡಿಯಲ್ಲಿ ನಾವು ವಾತ್ಸಲ್ಯ ಕಾರ್ಯಕ್ರಮವನ್ನು ಮಾತೃಶ್ರೀ ಹೇಮಾವತಿ ಹಿಗಡೆ ಅವರ ಬಹಳ ಪ್ರೀತಿಯ ಕಾರ್ಯಕ್ರಮ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ನಾವು ವೃದ್ಧರನ್ನ ಗುರುತಿಸಿ ನೀವು ಈ ಕಡೆ ಹೋಗಿ, ಆ ಕಡೆ ಹೋಗಿ, ನೀವು ಆಚೆ ಹೋಗಿ. ಕೆರೆಯ ಪವಿತ್ರ ಗಂಗೆ, ಕೆರೆಯ ಪವಿತ್ರ ಗಂಗೆಯನ್ನ ಹ್ಯಾಂಡ್ ಓವರ್ ಮಾಡ್ದಂಗೆ ಅವ್ರ ಕೈಲಿ ಕೊಟ್ಬಿಡಿ. ನೀವು ಆ ಕಡೆ ಹೋಗಿ ಸರ್. ಗ್ರಾಮ ಪಂಚಾಯತ್ ಸ್ವಚ್ಛಗೊಳಿಸಿದ ಗಂಗೆ ಪವಿತ್ರದ ಬಿಂದಿಗೆಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.